ಸಂಘಟನೆ ನಾಥಪಂಥೀಯ ಯೋಗಿ ಸಮಾಜ ಸುಧಾರಕ ಸಂಘ ಪುತ್ತೂರು ಅಂತ ಹೇಳಿ ನಮ್ಮ ಯೋಗಿ ಸಮಾಜ ಬಾಂಧವರ ಒಂದು ಸಂಘಟನೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ವ್ಯಾಪ್ತಿ ಅಂದ್ರೆ ನರೇಂದ್ರ ಸುಳ್ಯ, ಕಡಬ, ಬೆತ್ತಂಗಡಿ, ಸುಳ್ಯ ಇಷ್ಟು ವ್ಯಾಪ್ತಿಯಲ್ಲಿ ನಮ್ಮದು ಎಲ್ಲರೂ ಈ ಸಂಘಕ್ಕೆ ನಮ್ಮ ಸಮಾಜದ ಸಾಮಾನ್ಯ ಎಲ್ಲ ಕುಟುಂಬಗಳನ್ನು ನಾವು ಭೇಟಿ ಆಗ್ತೇವೆ. ಮತ್ತೆ ಅವರ ಆಗುಹೋಗುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೇವೆ. ಮತ್ತೆ ವಾರ್ಷಿಕವಾಗಿ ಕುಂದೋಯರು ಕಾರ್ಯಕ್ರಮ ಇಟ್ಕೊಳ್ತೇವೆ. ಅದರಲ್ಲಿ ಈ ಸಲ ದಿನಾಂಕ 27/8/23 ಆದಿತ್ಯವಾರ ನಮ್ಮ ನನ್ನೂರು ಗ್ರಾಮದ ಟೈಮ್ನಲ್ಲಿ ಶ್ರೀಮತಿ ಲೀಲಾವತಿ ವಿಶ್ವನಾಥ ಜೋಗಿಯವರ ಕೆಸರು ಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ. ಸಂಘದ ವ್ಯಾಪ್ತಿ ಪುತ್ತೂರು, ಕಡಬ, ಬೆತ್ತಂಗಡಿ, ಸುಳ್ಯ ಎಲ್ಲ ಸಮಾಜ ಬಾಂಧವರು ಆಮಂತ್ರಣ ಮಾಡಿದ್ದೇವೆ. ಹಾಗೆ ನಮ್ಮ ಈ ಕ್ರೀಡಾಕೂಟಕ್ಕೆ ನಮ್ಮ ಕಾಸರಗೋಡು ಜಿಲ್ಲೆ ಅಲ್ಲಿ ನಮ್ಮ ಸಮಾಜ ಬಾಂಧವರಿದ್ದಾರೆ. ಅವರನ್ನು ಮಂಗಳೂರು, ಬಂಟ್ವಾಳ, ವಿಟ್ಲ, ಮಣಿಪು, ಉಡುಪಿ, ಕುಂದಾಪುರ ಹಾಗೂ ಕೆಲವು ಹುಬ್ಬಳ್ಳಿ ಅಲ್ಲಿಯವರೆಗೂ ಆಹ್ವಾನ ತಿಳಿಸಿದ್ದೇವೆ. ಅವರೆಲ್ಲ ಬರುವ ಬರ್ತಾರೆ. ಕರಾವಳಿ ಭಾಗದ ಕಾಸರಗೋಡು ಅಂದ್ರೆ ಮಧ್ಯೆ ನಮ್ಮ ಯೋಗಿ ಸಮಾಜದವರೆಲ್ಲ ಅಲ್ಲಿದ್ದಾರೆ. ಅವರಿಗೆ ನಾವು ಆದ್ರೆ ನಾವು ಅವರನ್ನು ಏನಂದ್ರೆ ಅವರನ್ನ ಆಹ್ವಾನಿಸಿದ್ದೇವೆ. ನಮ್ಮಲ್ಲಿ ಸಂಘದ ಅಲ್ಲ, ಕ್ರೀಡಾಕೂಟಕ್ಕೆ ಸಂಘದ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಅವರನ್ನು ನಾವು ಕ್ರೀಡಾಕೂಟಕ್ಕೆ ಆಹ್ವಾನಿಸಿದ್ದೇವೆ. ಅವರು ಬರ್ತಾರೆ, ಒಟ್ಟಾಟರು ಬರ್ತಾರೆ, ಆಟಿಕೆ ಬರ್ತಾರೆ. ನಮ್ಮ ಸಂಘದ ವ್ಯಾಪ್ತಿ ಪುತ್ತೂರು, ಕಡಬ, ಬೆತ್ತಂಗಡಿ, ಸುಳ್ಯ ನಮ್ದು 4 ಕಾರು ಇಷ್ಟು ವ್ಯಾಪ್ತಿಯಲ್ಲಿ ನಮ್ಮ ಯಾಕಂದ್ರೆ ಇಷ್ಟು ಹೀಗೆ ಯಾಕೆ ಮಾಡಿದ್ರೆ ನಮ್ದು ಯೋಗಿ ಸಮಾಜದ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. 223 ಮನೆ ಅಷ್ಟೇ ಟೋಟಲ್ ಇದರಲ್ಲಿ. ಟೋಟಲ್ ಅಷ್ಟೇ 200 ಪುತ್ತೂರು ತಾಲೂಕಲ್ಲಿ. ಆಮೇಲೆ ಮರಕಂಜ ಆ ಕಡೆ ಸ್ವಲ್ಪ ಇದ್ದಾರೆ, ಮರಕಂಜದಲ್ಲಿ ಇದ್ದಾರೆ. ಮತ್ತೆ ಅಜ್ಜಾವರ ಮತ್ತೆ ಮಡಿಕೇರಿ ತ್ಯಾರಂಬಾಣಿಯಲ್ಲಿ ಆ ಕಡೆ ಇದ್ದಾರೆ. ಈಗ ನಿಮಗೆ ಜೋಗಿ ಮಠ ನಮ್ದು ಮಠ ಅಲ್ಲ, ಪುತ್ತೂರಲ್ಲಿ ಸಂಬಂಧ ಒಂದು ಇತ್ತು ಗೊತ್ತಾಗಲಿಲ್ಲ ಅದು. ಅದನ್ನ ನಾವು ಫಾಲೋ ಮಾಡ್ತಾ ಇದ್ದೇವೆ. ಈಗ ನಮ್ಮ ವಿಟ್ಲದಲ್ಲಿ ಇದೆ, ನಮ್ಮ ಜೋಗಿ ಮಠ ಅರಮನೆ ಅಂತ ಎಲ್ಲ ಉಂಟು. ಸಾಮಾನ್ಯ ನಮ್ಮ ಈ ವ್ಯಾಪ್ತಿಯ ಅಂದ್ರೆ ಈ 4 ತಾಲೂಕಿನ ವ್ಯಾಪ್ತಿಯವರೆಲ್ಲ ನಾವು ಕದ್ರಿ ಮಠಕ್ಕೆ ಸಂಬಂಧಪಟ್ಟ ನಮ್ಗೆ ಗುರುಗಳು ಕದ್ರಿ ಮಠ. ನಾವು ಗುರುಗಳನ್ನು ಅರಸು ಅಥವಾ ಮಹಾರಾಜರು ಊರಲ್ಲಿ ಅರಸು. ಮತ್ತೆ ಆ ಕಡೆ ಕಾಸರಗೋಡು ಮತ್ತೆ ಉಡುಪು, ಬಂಟ್ವಾಳ ಅವರಿಗೆಲ್ಲ ವಿಟ್ಲ ಮಠ ಅಂತ ಈಗ ಸಮಾಜ ಬಾಂಧವರಿಗೆ ಒಂದು ಅವಕಾಶ ಬೇಕು, ಮತ್ತೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳೋ ಉದ್ದೇಶ. ಕೆಸರು ಗದ್ದೆ ಕ್ರೀಡಾಕೂಟ ಸ್ವಲ್ಪ ಎಲ್ರಿಗೂ ಉತ್ಸಾಹ ಬರ್ತದೆ. ಅದಕ್ಕಾಗಿ ಕೆಸರು ಗದ್ದೆ ಕ್ರೀಡಾಕೂಟದಲ್ಲಿ ಎಲ್ರಿಗೂ ಸಾಕಷ್ಟು ಉದ್ಘಾಟನೆ ಸಭೆ ಅಂತ ಇಲ್ವಾ? ಉದ್ಘಾಟನಾ ಕಾರ್ಯಕ್ರಮ ಬೆಳಗಿನದ್ದು. ಅದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವು ಯಾರು ಪ್ರೆಸೆನ್ಸ್ ಇದ್ದಾರೆ ಅವರಲ್ಲಿ ಯಾರನ್ನಾದ್ರೂ ಹಿರಿಯರನ್ನು ಯಾಕಂದ್ರೆ ಯಾರೋ ಅವರು ಬರದಿದ್ದಾರೆ. ನಮ್ಮ ಟೈಮ್ಸ್ ಒಂದು ದಿನದ ಪ್ರೋಗ್ರಾಮ್. ಒಂದು ದಿನದಲ್ಲಿ ನಾವು ಬೆಳಿಗ್ಗೆ 9-9:30 ನಾವು ನಿಲ್ಲಿಸೋದಂತ ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು. ಅದಕ್ಕೆ ಇಲ್ಲಿ ಯಾರಿದ್ದಾರೆ ಅವರು ಯಾರು ಹಿರಿಯರನ್ನು ಅಲ್ಲ ಕೆಸರುಗದ್ದೆಯಲ್ಲಿ ಸಭೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.